ಎಲ್ರಿಗೂ ನಮಸ್ಕಾರ. ನಾಡಿದ್ದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಗ್ರಹ ಮಂಡಲದಲ್ಲಿ ಆಗ್ತಾ ಇರುವಂತ ಬದಲಾವಣೆ ವೈಜ್ಞಾನಿಕವಾಗಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಸೂರ್ಯ ಮತ್ತೆ ಚಂದ್ರನ ಮಧ್ಯ ಭೂಮಿ ಬಂದಾಗ ಅದು ಹುಣ್ಣಿಮೆ ದಿನಾನೇ ಚಂದ್ರಗ್ರಹಣ ಆಗತ್ತೆ ಅಂತ. ಆದರೆ ಅಸ್ಟ್ರಾಲಜಿಕಲಿ ಅಂದ್ರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಚಂದ್ರ ನಮ್ಮ ಮನಸ್ಕಾರಕ. ಆಲ್ರೆಡಿ ತುಂಬಾ ಜನ ಗ್ರಹಣದ ಪ್ರಭಾವದಿಂದ ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಅಳಗ್ ಶುರು ಮಾಡ್ಕೋತಾರೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ತುಂಬಾ ಬದಲಾವಣೆಗಳನ್ನ ಕಾಣ್ತೀವಿ. ಆದರೆ ಚಂದ್ರ ಬರೀ ಮನಸ್ಕಾರಕ ಮಾತ್ರ ಅಲ್ಲ, ಚಂದ್ರ ಭೂಮಿಗೆ ಹತ್ರ ಇರೋದ್ರಿಂದ ನಮ್ಮನ್ನ ನರಿಶ್ ಮಾಡುವಂತ ಗ್ರಹ ಕೂಡ ಅವನು. ತಾಯಿ ಎಷ್ಟು ಪ್ರೀತಿ ತೋರಿಸುವಂತ ಗ್ರಹ. ಹಾಗೆ ಸಕಲ ಸೌಭಾಗ್ಯಗಳನ್ನ ಬೇಗ ಕೊಡಬೇಕು ಅಂದಾಗ ನಮ್ಮ ಮನಸ್ಸು ಉಲ್ಲಾಸಭರಿತವಾಗಿ ಸಂತೋಷಭರಿತವಾಗಿರಬೇಕು ಅಂತ ಅನ್ನೋದಕ್ಕೆ ತುಂಬಾ ಪ್ರಭಾವ ಬೀರ್ತಾನೆ ಚಂದ್ರ. ಹಾಗೆ ಒಳ್ಳೆ ಲಕ್ಷಣ ಕಳೆ ಎಲ್ಲಾನು ಕೊಡೋದು ಚಂದ್ರಗ್ರಹ. ಸೊ ಈ ಗ್ರಹಣದ ದಿನ ನಮ್ಮೆಲ್ರಿಗೂ 100 ದಿನ ಪೂಜೆ ಮಾಡೋಷ್ಟು ಪ್ರತಿಫಲ ಒಂದೇ ದಿನದಲ್ಲಿ ಸಿಗತ್ತೆ. ಹಾಗಾಗಿ ಚಂದ್ರಗ್ರಹಣದ ದಿನ ಸಂಭವಿಸಿದ ತಕ್ಷಣನೇ ನೀವು ಸ್ನಾನ ಮಾಡಿಕೊಂಡು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರ ದೇವಾಯ ನಮಃ ಅಥವಾ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ನಾನು ಎಲ್ಲಾ ಗ್ರಹಗಳನ್ನು ದೇವ್ರು ಅಂತ ಕನ್ಸಿಡರ್ ಮಾಡೋದ್ರಿಂದ ಚಂದ್ರ ದೇವಾಯ ನಮಃ ಅಂತಾನೆ ನಾನು ಜಪ ಮಾಡಿಕೊಳ್ಳೋದು. ಸಂಭವಿಸಿದಾಗ್ಲೂ ಸ್ನಾನ ಮಾಡಿ ಜಪಾನ್ ಶುರು ಮಾಡಿ ಅವತ್ತು ಸೂತಕ ಅಂತ ಕನ್ಸಿಡರ್ ಮಾಡೋದ್ರಿಂದ ದೇವ್ರ ಹತ್ರ ಹೋಗಿ ಮುಟ್ಕೊಳ್ಳಲ್ಲ. ಆದರೆ ಜಪ ಮಾಡಬಹುದು, ನೀರಲ್ಲಿ ನಿಂತು ಜಪ ಮಾಡಬಹುದು, ಅಗ್ನಿ ಕಾರ್ಯ ಮಾಡಬಹುದು. ದೇವ್ರಿಗೆ ಕನೆಕ್ಟ್ ಆಗೋದಕ್ಕೆ ಇಟ್ಸ್ ಅ ಪವರ್ಫುಲ್ ಟೈಮ್. ಸೊ ಆ ಟೈಮಲ್ಲಿ ನೀವು ಸಾಧನೆಗಳನ್ನ ಮಾಡ್ಕೊಳ್ತಾ ಹೋದಾಗ ನಿಮ್ಮ ಮನಸ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ, ದೃಢವಾಗುತ್ತೆ. ನೀವೇನನ್ನ ಬಯಸ್ತಿರೋ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ನೀವು ಮತ್ತೆ 10ರಷ್ಟು ಚೈತನ್ಯವನ್ನ ಪಡ್ಕೊಂಡು ಎದ್ದು ನಿಲ್ತೀರ. ಇದು ತುಂಬಾ ಒಳ್ಳೆ ಸಮಯ, ಮಿಸ್ ಮಾಡ್ಕೋಬೇಡಿ. ಚಂದ್ರಗ್ರಹಣದಲ್ಲಿ ಚಂದ್ರನ ಜಪವನ್ನ ಮಾಡಿ ಒಳ್ಳೆ ಎನರ್ಜಿಯನ್ನ ಪಡ್ಕೊಳ್ಳಿ. ಎಲ್ರಿಗೂ ಆಲ್ ದಿ ಬೆಸ್ಟ್.